ಇವತ್ತು ಒಂದು ಎಲ್ಲ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಸಹಕಾರಿ ರಂಗದ ದಿಗ್ಗಜ ಅಂತ ಹೇಳ್ಬೋದು. ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಹೊಂದಬೇಕಿದ್ರೆ ಅದಕ್ಕೆ ರಾಜೇಂದ್ರ ಕುಮಾರ್ ಅವರು ಸಾಕ್ಷಿ. ರಾಜೇಂದ್ರ ಕುಮಾರ್ ಅವರು ಎಲ್ರಿಗೂ ಮಾರ್ಗದರ್ಶನ ನೀಡಿದವರು. ಒಂದು ವಿಚಾರವನ್ನು ನಾನು ಮೊನ್ನೆ ಕೂಡ ಉಲ್ಲೇಖ ಮಾಡಿದೆ. ಸಹಕಾರಿ ಬ್ಯಾಂಕಿಗೆ ಸುಮಾರು ಒಂದು 2 ವರ್ಷದ ಹಿಂದೆ ಒಂದು ಅಧಿಕಾರಿಗಳ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಭೇಟಿಯಾಗಿತ್ತು. ಸಹಕಾರಿ ಕ್ಷೇತ್ರದಲ್ಲಿ ಅದನ್ನು ವಿಮರ್ಶೆ ಮಾಡಬೇಕು, ಪರಿಶೀಲಿಸಬೇಕು ಅನ್ನೋ ವಿಚಾರದಲ್ಲಿ ಬಂದಿದ್ದರು. ಒಬ್ಬ ಇಡಿ ಅಧಿಕಾರಿ ನನ್ನ ಹತ್ರ ಹೇಳಿದರು, ಸಹಕಾರಿ ಕ್ಷೇತ್ರದಲ್ಲಿ ಅವರು ಎಲ್ಲ ಈ ಕರ್ನಾಟಕ ರಾಜ್ಯದ ಎಲ್ಲ ಬ್ಯಾಂಕುಗಳಿಗೆ ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಹಕಾರಿ ಬ್ಯಾಂಕು ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ 100% ರಿಕವರಿ ಮತ್ತು 100% ರೈತರಿಗೆ ಸಾಲ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಒಂದು ಯಶಸ್ವಿ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ಬ್ಯಾಂಕ್ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಅನ್ನೋ ಒಂದು ವಿಚಾರವನ್ನು ಹೇಳಿದವರು ಕೇಂದ್ರ ಸರ್ಕಾರದ ಒಬ್ಬ ಇಡಿ ಅಧಿಕಾರಿಯವರು. ಇದಕ್ಕಿಂತ ಬೇರೆ ಯಾರೂ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಸಾಲ ಕೊಡುವುದರಲ್ಲೂ ಇವತ್ತು ಇಷ್ಟೊಂದು ನಮ್ಮ ಈ ರೀತಿಯ ಶಾಖೆಗಳು ಉದ್ಘಾಟನೆಗೊಳ್ಬೇಕಿದ್ರೆ ಯಾವುದೇ ಒಂದು ಇಲಾಖೆಗೆ ಹೋದರೆ ಈ ರೀತಿಯ ಸಹಕಾರಿ ಕ್ಷೇತ್ರದಲ್ಲಿರುವಂಥ ಅಭಿವೃದ್ಧಿ ಯಾವ ಇಲಾಖೆಯಲ್ಲಿ ಕೂಡ ಇಲ್ಲ. ನಾವು ಉದಾಹರಣೆಗೆ ತಗೊಳ್ಬೋದು. ಇವತ್ತು ಇಡುಕಿದು ಇರ್ಬೋದು, ಇವತ್ತು ನೆರಿಮುಗುರು ಇರ್ಬೋದು, ಆರ್ಯಾಪ್ ಇರ್ಬೋದು, ಬೇರೆ ಬ್ಯಾಂಕ್ಗಳಿಗೆ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ನಾವು ಹೋದರೆ ಅಲ್ಲಿ ಒಂದು ಸ್ಟಾರ್ ಫೆಸಿಲಿಟಿ ಥರ ಆ ಬ್ಯಾಂಕ್ ನಡೀತಾ ಇದೆ. ಎಲ್ಲ ಬ್ಯಾಂಕ್ಗಳು ಕೂಡ 1 ಕೋಟಿಯಿಂದ ಮೇಲ್ಪಟ್ಟು ಲಾಭವನ್ನು ಗಳಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಸುಮಾರು 700-800 ರೈತ ಕುಟುಂಬಗಳಿಗೆ ಸಹಕಾರ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಒಳ್ಳೆಯ ರೀತಿಯ ಕಾರ್ಯನಿರ್ವಹಣೆ ಮಾಡುವಲ್ಲಿ, ಆ ವ್ಯವಸ್ಥಿತ ರೀತಿಯಲ್ಲಿ ಆ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಲ್ಲಿ ಇವತ್ತು ಇದೇ ಒಂದು ಬ್ರಾಂಚಿನ ಕಟ್ಟಡವನ್ನು ನಾವು ನೋಡ್ಬೋದು. ಸರಕಾರಿ ಕ್ಷೇತ್ರ, ಕೇಂದ್ರ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರದ ಯಾವುದೇ ಒಂದು ಸಹಕಾರಿ ಸಂಸ್ಥೆಗಳಿದೆ ಈ ಕ್ವಾಲಿಟಿಗೆ ಕಂಪೇರ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕ್ವಾಲಿಟಿ ಆಫ್ ಸರ್ವಿಸ್ ಕೂಡ ಜನಗಳು ಕೊಡುತ್ತಿರೋದನ್ನು ಕಾಣಬಹುದು. ರೈತರು ಕೂಡ ಅದರಲ್ಲಿ ಎಲ್ಲ ರೀತಿಯ ಅವರ ಪ್ರಯೋಜನಗಳನ್ನು ಪಡ್ಕೊಳ್ಳೋಳಿ. ಹವಾಮಾನ ಆಧಾರಿತ ವಿಮೆ ಬಂತು. ವಿಮೆ ಬರುವಾಗ ಒಂದಷ್ಟು ಜನ ಈ ವರ್ಷ ವಿಮೆ ಇಲ್ಲ ಅನ್ನುವ ವಿಚಾರ ಬಂತು. ಆವಾಗ ಎಲ್ಲ ಸಹಕಾರಿ ಕ್ಷೇತ್ರದವರು ಬೇರೆ ಬೇರೆ ಕಡೆಯಿಂದ ಒತ್ತಡ ತರಲಿಕ್ಕೆ ಶುರು ಮಾಡಿದರು. ನಮಗೆ ವಿಮೆ ಈ ವರ್ಷ ಸಿಗುವುದಿಲ್ಲ, ಕರಿಮೆಣಸು ಮಾತ್ರ ಸಿಗಿದೆ, ಅಡಿಕೆ ಅದರಲ್ಲಿ ಆಗಲಿಲ್ಲ, ಜೊತೆಯಲ್ಲಿ ಸೇರಿಸುವಂಥ ಕೆಲಸ ಆಗಲಿಲ್ಲ ಅನ್ನೋ ವಿಚಾರವನ್ನು ಗಮನಕ್ಕೆ ತಂದರು. ಕೂಡಲೇ ಒಂದು 10-15 ದಿವಸದಲ್ಲಿ ಎಲ್ರಿಗೂ ಹವಾಮಾನ ಆಧಾರಿತ ಏನು ವಿಮೆ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಇವಾಗ ತಾನೇ ಎಲ್ಲ ಕಡೆ ಹಳದಿ ರೋಗ ಕೂಡ ಕೃಷಿಗೆ ಬಾಧಿತವಾಗಿ ಬರ್ತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಕಡೆಯಿಂದ ಪಾನಾಜೆ ಮತ್ತು ಆ ಕಡೆ ವಿಟ್ಲ ಸುಳ್ಯ ಭಾಗಕ್ಕೂ ಕೂಡ ಇದು ಹಳದಿ ರೋಗ ಕೂಡ ಅಡಿಕೆಗೆ ಬಾಧಿತವಾಗಿ ಬರ್ತಾ ಇದೆ. ಇದರ ಬಗ್ಗೆಯೂ ಕೂಡ ಬಹುಶಃ ಅಧಿಕಾರಿಗಳು ಸರ್ಕಾರ ಮಟ್ಟದಲ್ಲಿ ಕೂಡ ಇದಕ್ಕೆ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕುಗಳು ಮಾತ್ರ ಬಂದರೆ ಅದು ಪೂರಕವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದ್ದಿಮೆಗಳು ಬರಬೇಕು. ಬರೀ ಬ್ಯಾಂಕ್ ಇಟ್ಕೊಂಡು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೆ ಅದು ಸಾಧ್ಯ ಇಲ್ಲ. ಬ್ಯಾಂಕು ಬ್ರಾಂಚ್ಗಳನ್ನು ತೆಗೀತಾ ಹೋದರೆ ಉದ್ದಿಮೆಗಳು ಬಂದರೆ ಮಾತ್ರ ಈ ಬ್ಯಾಂಕಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈ ಕಬಕದ ಭಾಗದಲ್ಲಿ ಒಂದು ದೊಡ್ಡ ರೀತಿಯ KC ಅವರು ಗ್ರೌಂಡನ್ನು ಮಾಡುವಂಥ ಯೋಜನೆಯಲ್ಲಿದ್ದಾರೆ. ನಮ್ಮ KMF ಅನ್ನು ನಾವು ಪುತ್ತೂರಿಗೆ ಶಿಫ್ಟ್ ಮಾಡುವಂಥ ಯೋಜನೆಯಲ್ಲಿ ಒಂದು ಹಂತದ ಕೆಲಸ ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮುಗಿದಿದೆ. ಕೊಯ್ಲದಲ್ಲಿರುವಂಥ ಪಶು ವೈದ್ಯಕೀಯ ಕಾಲೇಜನ್ನು ಕೂಡ ಮೇಲ್ದರ್ಜೆಗೆ ಏರಿಸಿ ಅಲ್ಲಿ ಕೂಡ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಕಾಲೇಜನ್ನು ಆರಂಭ ಮಾಡಲಿಕ್ಕೆ ಸುಮಾರು 25-30 ಕೋಟಿ ರೂಪಾಯಿ ಅನುದಾನ ಈಗಲೇ ಸರ್ಕಾರದಿಂದ ಮಂಜೂರಾಗಿದೆ. ಈ ರೀತಿಯಲ್ಲಿ ನಾವು ಜೊತೆಯಲ್ಲಿ ನಮ್ಮ ಕುಡಿಯುವ ನೀರಿನ ಯೋಜನೆ ಕೂಡ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 1010 ಕೋಟಿ ರೂಪಾಯಿಯಲ್ಲಿ ಈಗಲೇ ಮಂಜೂರುಗೊಂಡು ಅದು ಕೂಡ ಅಭಿವೃದ್ಧಿ ಪಥದಲ್ಲಿ ಕೆಲಸ ನಡೀತಾ ಇದೆ. ಅದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಬ್ಯಾಂಕಿಗೆ ಜೊತೆಯಾಗಿ ಅಭಿವೃದ್ಧಿ ಉದ್ಯಮಗಳು ಕೂಡ ಬಂದರೆ ಮಾತ್ರ
ಬ್ಯಾಂಕು ಮತ್ತು ಉದ್ಯಮ ಜೊತೆಯಲ್ಲಿ ಹೋಗಲಿಕ್ಕೆ ಅದು ಸಹಕಾರಿಯಾಗಿ ಮುಂದೆ ನಡೆಯೋಕ್ಕೆ ಅವಕಾಶ ಆಗ್ತದೆ. ಒಳ್ಳೆಯ ರೀತಿಯ ಕಟ್ಟಡಗಳು ಅಲ್ಲಲ್ಲಿ ಆಗುವಂಥ ಕೆಲಸಗಳು ಆಗಿದೆ. ಈಗ ಸಹಕಾರಿ ಕ್ಷೇತ್ರದಲ್ಲಿ ನಾವು ಎಲ್ಲಿ ಹೋದರೂ ಒಳ್ಳೆಯ ರೀತಿಯ ಕಟ್ಟಡಗಳು ಮತ್ತು ಸರ್ವಿಸ್ ಕೊಡುವಂಥದ್ದು. ಅದರಲ್ಲಿ ಕೂಡ ನಾವು ಇನ್ನಷ್ಟು ನಮ್ಮ ಕೃಷಿಕರಿಗೆ ಸಹಾಯಕ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಯಾರು ಸಹಕಾರಿ ಕ್ಷೇತ್ರ ರೈತರು ಯಾರಿದ್ದಾರೆ, ಪ್ರಯೋಜನವನ್ನು ಪಡ್ಕೊಳ್ಳೋರು ಯಾರಿದ್ದಾರೆ, ಅವರೆಲ್ಲ ರೈತಾಪಿ ವರ್ಗದ ಬಂಧುಗಳು. ಅವರಿಗೆ ಅಷ್ಟೊಂದು ವಿದ್ಯೆಗಳು ಅಷ್ಟು ಇಡುವುದಿಲ್ಲ. ಸ್ವಲ್ಪ ಕಷ್ಟದಲ್ಲಿ ಅವರು ಲೋನಿಗೆ ಸಾಲ ತಗೊಳ್ಳಿಕ್ಕೆ ಬರುವಂಥವರು. ನಾವು ಕೂಡ ಅವರಿಗೆ ಕಟ್ಟಡ ಯಾವ ರೀತಿ ಚೆನ್ನಾಗಾಗಿದೆ, ಯಾವ ರೀತಿ ಅಲ್ಲಿ ನಮಗೆ ಫ್ಯಾಕಲ್ಟೀಸು ಅಂದರೆ ಕೆಲಸದವರು ಯಾವ ರೀತಿ ಕೆಲಸ ಮಾಡ್ತಾರೆ, ಜೊತೆಯಲ್ಲಿ ಅವರಿಗೆ ಕೂಡ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡುವಂಥ ಕೆಲಸ ಈ ಸಹಕಾರಿ ಕ್ಷೇತ್ರದಲ್ಲಿ ಆಗಬೇಕು. ಈ ಭಾಗದಲ್ಲಿ ಕೂಡ ಎಲ್ಲ ಬ್ಯಾಂಕುಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಕೆಲಸವನ್ನು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ರಾಜೇಂದ್ರ ಕುಮಾರ್ ಬರೀ ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇವತ್ತು ಈ ಭಾಗದ ಧರ್ಮದ ವಿಚಾರ ಇರ್ಬೋದು, ಯಾವುದೇ ಒಂದು ಬ್ರಹ್ಮಕಲಶ ಇರ್ಬೋದು, ಈ ಭಾಗದ ಇತಿಹಾಸಗಳು ಇಲ್ಲದ ಧಾರ್ಮಿಕ ಕಾರ್ಯಕ್ರಮಗಳು, ಜೊತೆಗೆ ನಮಗೆ ಕಮಲ ಮಾಡಲಿಕ್ಕೆ ಇರ್ಬೋದು, ಯಾವುದೇ ಒಂದು ಆಟೋಟ ಸ್ಪರ್ಧೆಗಳಿರ್ಬೋದು, ಶಾಲೆಗಳಲ್ಲಿ ಆಗುವ ಕಾರ್ಯಕ್ರಮಗಳಿರು, ಇದೆಲ್ಲದಕ್ಕೂ ಕೈ ಜೋಡಿಸುವವರು ರಾಜೇಂದ್ರ ಕುಮಾರ್ ಅವರು. 1 ವರ್ಷದ 2 ವರ್ಷದ ಸಂಗತಿಗಳೆಲ್ಲ, ಸುಮಾರು 20-25 ವರ್ಷದಲ್ಲಿ ಈ ಭಾಗದಲ್ಲಿ ಯಾವುದೇ ಒಂದು ಸ್ಪರ್ಧೆಗಳಾಗಲಿ, ಯಾವುದೇ ಸಂಘಟನೆಗಳ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮಗಳು ನಡೆದರೆ ಅದರ ಬೆನ್ನ ಹಿಂದೆ ನಿಂತು ಸಹಕಾರ ಮಾಡಿ ಅದಕ್ಕೆ ಪೂರಕವಾಗಿ ಶಕ್ತಿ ತುಂಬಿದವರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಇನ್ನಷ್ಟು ಅವರಿಗೆ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ ದೇವರು. ಇನ್ನಷ್ಟು ಈ ಕ್ಷೇತ್ರದಲ್ಲಿ ಇವರು ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದರೆ ಇಲ್ಲೊಂದು 10 ಜನರಿಗೆ ಕೆಲಸ ಸಿಗುವಂಥದ್ದಾಗ್ತದೆ. ಒಂದು 30-20-50 ಕುಟುಂಬಗಳಿಗೆ ಸಾಲ ಕೊಟ್ಟು ಅವರಿಗೆ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡುವಂಥದ್ದಾಗ್ತದೆ. ಈ ರೀತಿಯ ಇನ್ನಷ್ಟು ಬ್ರಾಂಚ್ಗಳು ಇಲ್ಲದ್ರೆ ಬ್ಯಾಂಕುಗಳು ಉದ್ಘಾಟನೆ ಆಗಲಿ. ನಾವು ಕೂಡ ಶಾಸಕರಲ್ಲಿ ನಿಮಗೆ ಹೇಳುವಂಥದ್ದು, ಪುತ್ತೂರಿನ ಅಭಿವೃದ್ಧಿಗೆ ಉದ್ಯಮದಲ್ಲಾಗಲಿ ಉದ್ಯೋಗದಲ್ಲಾಗಿ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ. ನಿಮ್ಮ ಜೊತೆ ಕೈ ಜೋಡಿಸಿ ಈ ಬ್ಯಾಂಕಿನ ಜೊತೆ ಅಭಿವೃದ್ಧಿಗಾಗಿ ಮತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಇವತ್ತು ಆರಂಭಗೊಂಡಂಥ ಈ ಕಟ್ಟಡ, ನಾನು ಬರುವಾಗ ಸ್ವಲ್ಪ ತಡವಾಗಿದೆ, ಮನೆಯಲ್ಲಿ ತುಂಬ ಜನ ಬಂದಿದ್ದರು, ಅವರಿಗೆ ಮಾತಾಡಿಸಿ ಬರುವಾಗ ಸ್ವಲ್ಪ ಒಂದು 10-15 ನಿಮಿಷ ತಡವಾಗಿದೆ, ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಜೊತೆಯಲ್ಲಿ ಇವತ್ತು ಆರಂಭ ಮಾಡಿದಂಥ ಈ ಕುಳ ಕಂದಾಡ್ಕ ಶಾಖೆಯ ನೂತನ ಕಟ್ಟಡ ಒಳ್ಳೆಯ ರೀತಿ ಕೆಲಸವನ್ನು ಮಾಡಿ ರೈತರಿಗೆ, ಅದರಲ್ಲೂ ಬಡವರಿಗೆ ಅವರ ಕಷ್ಟಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ನೀವು ಮಾಡಿ ಒಳ್ಳೆಯ ರೀತಿ ಅಭಿವೃದ್ಧಿ ಆಗಲಿ ಅನ್ನೋ ಶುಭ ಹಾರೈಕೆಗಳಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. Navratna Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratna Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.